ಮೂಡುಬಿದಿರೆ ತಾಲೂಕಿನ ಬನ್ನಡ್ಕದಲ್ಲಿರುವ ಬೆಂಗಳೂರು ಕನುಂಗ ಗ್ರೂಪ್ನ ಆಡಳಿತದಲ್ಲಿರುವ ಎಸ್ಕೆಎಫ್ ಬಾಯ್ಲರ್ಸ್ ಮತ್ತು ಡ್ರೈಯರ್ಸ್ ಸಂಸ್ಥೆಯಲ್ಲಿ ದುಡಿಯುತ್ತಿರುವ 4ಕ್ಕೂ ಹೆಚ್ಚು ಕಾರ್ಮಿಕರಿಗೆ ಸರಿಯಾಗಿ ವೇತನ ಮತ್ತು ಭತ್ಯೆ ನೀಡುತ್ತಿಲ್ಲ. ಕಾರ್ಮಿಕ ಇಲಾಖೆಯ ಅನುಸಾರ ಸಿಗಬೇಕಾದ ಸವಲತ್ತುಗಳನ್ನು ಕೂಡ ನೀಡುತ್ತಿಲ್ಲ. ಇದಲ್ಲದೆ ಈ ಸಂಸ್ಥೆಯು ಬಾಂಗ್ಲಾದೇಶದೊಡನೆ ₹5 ಕೋಟಿಯಷ್ಟು ಅನಧಿಕೃತವಾಗಿ ನಗದು ವ್ಯವಹಾರ ನಡೆಸುತ್ತಿದೆ ಎಂದು ಅಖಿಲ ಭಾರತ ಕಾರ್ಮಿಕ ಸಂಘದ ರಾಜ್ಯ ಘಟಕವು ಆರೋಪಿಸಿದೆ. ಸುದ್ದಿಗೋಷ್ಠಿಯಲ್ಲಿ ಘಟಕದ ರಾಜ್ಯಾಧ್ಯಕ್ಷ ಹರೀಶ್ ಕುಮಾರ್ ಶೆಟ್ಟಿ ಚಕ್ರಿಬೆಟ್ಟು ಮಾಹಿತಿಯನ್ನ ನೀಡಿದರು. ಮೂಡುಬಿದಿರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವ ಎಲ್ಲ ರೀತಿಯ ಉದ್ಯೋಗದಾತರನ್ನು ಅಂದರೆ 1 ಅಥವಾ 1ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಳ್ಳುವವರನ್ನು, ಅದೇ ರೀತಿ 10 ಅಥವಾ 10ಕ್ಕಿಂತ ಹೆಚ್ಚು ಕಾರ್ಮಿಕರನ್ನು ಬಳಸಿಕೊಂಡು ಇತ್ತ ಕಾರ್ಮಿಕ ಇಲಾಖೆಯ ಗಮನಕ್ಕೆ ಬರದ ರೀತಿಯಲ್ಲಿ ಉದ್ಯೋಗದಾತ ಸಂಸ್ಥೆಗಳಿಗೆ ಸುಮಾರು 2 ವರ್ಷದಿಂದ ಕಾರ್ಮಿಕ ಇಲಾಖೆಗೆ ಕಾರ್ಮಿಕರ ಲೆಕ್ಕ ಕೊಡಿ ಎಂದು ಜನಸ್ನೇಹಿಯಾಗಿ ವಿನಂತಿಯನ್ನ ಮಾಡಲಾಗಿತ್ತು. ಆದರೂ ಮೂಡುಬಿದಿರೆ ವ್ಯಾಪ್ತಿಯಲ್ಲಿ ಇವರಿಗೆ ಕಾರ್ಮಿಕರ ಗುರುತಿನ ಚೀಟಿ, ಇಎಸ್ಐಸಿ, ಇಪಿಎಫ್ ಹಾಗೂ ಇತರ ಭಾರತ ಮತ್ತು ಕರ್ನಾಟಕ ಸರ್ಕಾರದ ಕಾರ್ಮಿಕರ ಸವಲತ್ತುಗಳನ್ನು ನೀಡದೆ ವಂಚಿಸುತ್ತಿರುವುದು ಕಂಡುಬಂದಿದೆ. ಈ ನಿಟ್ಟಿನಲ್ಲಿ ಇಎಸ್ಐ ಆಸ್ಪತ್ರೆ, ಕುಂದುಕೊರತೆ ಸಮಿತಿ, ಕಾರ್ಮಿಕ ಇಲಾಖೆಗಳು ಎಸ್ಕೆಎಫ್ ಸಂಸ್ಥೆಯ ಬಗ್ಗೆ ಸ್ವಯಂ ತನಿಖೆ ನಡೆಸಿ ನೊಂದ ಕಾರ್ಮಿಕರಿಗೆ ನ್ಯಾಯ ಒದಗಿಸಬೇಕೆಂದು ಈಗಾಗಲೇ ಮನವಿಯನ್ನ ಕೂಡ ಮಾಡಲಾಗಿದೆ. ನಿರ್ಲಕ್ಷ್ಯ ಮಾಡಿದಲ್ಲಿ ಇಎಸ್ಐ ಆಸ್ಪತ್ರೆ ಮತ್ತು ಎಸ್ಕೆಎಫ್ ಸಂಸ್ಥೆಯ ಎದುರು ಪ್ರತಿಭಟನೆಯನ್ನ ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. SKF ಪ್ರೈವೇಟ್ ಲಿಮಿಟೆಡ್ ಇದರಲ್ಲಿ ಆಗುತ್ತಿರುವಂಥ ಅವ್ಯವಹಾರಗಳು, ಕಾರ್ಮಿಕರ ನೋಂದಣಿ, EPF, ESIಗಳಿಗೆ 15 ದಿವಸದ ಒಳಗೆ ಅವರು ಯಾವುದೇ ಕ್ರಮ ಕೈಗೊಳ್ಳದೇ ಇದ್ದಲ್ಲಿ ಪ್ರತಿಭಟನಾರ್ಥವಾಗಿ ನಾವು 300 ಜಿಲ್ಲಾಧಿಕಾರಿಯ ಕಚೇರಿ ಎದುರುಗಡೆ ಪ್ರತಿಭಟನೆ ಮತ್ತು SKF ಕಂಪನಿ ಎದುರುಗಡೆ ಪ್ರತಿಭಟನೆ ಮಾಡುವರೆ ನೋಟಿಸನ್ನು ನೀಡಿದ್ದೇವೆ. ಕಾರ್ಮಿಕರಿಗೆ ವಂಚನೆ ಮಾಡಿದ್ದಲ್ಲದೆ ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡಿದ್ದು ಕೂಡ ಕಾರ್ಮಿಕರು ಆಪಾದನೆ ಮಾಡಿರುತ್ತಾರೆ. ವಿದೇಶದಿಂದ ಹಣ ತರಿಸಿ ಯಾವುದೇ ಅದರ ದಾಖಲೆಗಳನ್ನು ಇಟ್ಟುಕೊಳ್ಳದೆ ವಿದೇಶದಿಂದ ಹಣ ತರಿಸಿ ನಗದೀಕರಿಸಿದ್ದಾರೆ ಎನ್ನುವಂಥ ಆಪಾದನೆ ಇದೆ. ಇದರ ಬಗ್ಗೆ ಕೂಡಲೇ ಅವರು ತನಿಖೆ ತಗೊಳ್ಳುವುದು ಇದು ವಿದೇಶ ವಿನಿಮಯದ ಉಲ್ಲಂಘನೆಯಾಗಿರುತ್ತದೆ. ಈ ಸಂದರ್ಭ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಣ್ಣಪ್ಪ ಸ್ವಾಮಿ, ಮಂಗಳೂರು ಜಿಲ್ಲಾಧ್ಯಕ್ಷ ಸಂತೋಷ್ ಕಾವೂರು, ಉಡುಪಿ ಜಿಲ್ಲಾಧ್ಯಕ್ಷ ಅಶೋಕ್ ಮಾರೂರು, ಉಡುಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣರಾವ್ ಅರೂರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.